ಸಂತೋಷ್ ಬಿಕ್ಕಿ ಅಕ್ಷತೆಯ ಮೀಟಿಂಗ್ ಉಕ್ಕಿನಡ್ಕ ದೇವಸ್ಥಾನದಲ್ಲಿ ಮುಗಿಸಿ ಬರುವಾಗ ನಮ್ಮ ವರ್ಗ ಜಾಗದಲ್ಲಿ ತೋಟದಲ್ಲಿ ಅಡಗಿ ಕುಳಿತುಕೊಂಡು ಏಕೇಕಿ ಮೂವರು ಬಂದು ಇವನಿಗೆ ರಾಡ್ ಮತ್ತು ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸುವಾಗ ನಮ್ಮ ಅನ್ನ ಬೊಬ್ಬೆ ಹಾಕುವಾಗ ನಮ್ಮ ತಾಯಿ ಮನೆಯಿಂದ ಓಡಿಕೊಂಡು ಬಂದು ಮಗನನ್ನು ಸಾಯಿಸ್ತಾರೆ ಎಂದು ಬಂದು ಕೂಗಿಕೊಂಡು ಬಂದು ತಾಯಿಯನ್ನೇ ದೂಡಿ ಹಾಕಿ ಅವರಿಗೆ ಏಟು ಬಿದ್ದು ಸ್ವಲ್ಪ ಅಲ್ಲೇ ಬಿದ್ದಿದ್ದರು. ಆದ ಮೇಲೆ ನಮ್ಮ ಸಂತೋಷ್ ಬಿಕ್ಕಿ ಪ್ರಜ್ಞೆ ತಪ್ಪಿ ನಮ್ಮ ತೋಟದ ಕೆಳಗಡೆ ಅಲ್ಲೇ ಬಿದ್ದಿತ್ತು. ಆದ ಮೇಲೆ ಇವರನ್ನು ನಮ್ಮ ತಂದೆ ತಾಯಿ ನಾನು ಮನೆಯ ಒಳಗಿಂದ ಬರುವಾಗ ಇವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ತೋಟದಲ್ಲಿ. ಇವನು ಅಕ್ಷತೆಯ ಸಂತೋಷ್ ಅವರು ಅಕ್ಷತೆಯ ಮೀಟಿಂಗ್ ಮಂತ್ರಾಕ್ಷತೆ ವಿತರಣೆಯ ಬಗ್ಗೆ ಉಕ್ಕಿನಡ್ಕ ದೇವಸ್ಥಾನದಲ್ಲಿ 22ರಂದು ಸೋಮವಾರ ಸಂಜೆ ಮೀಟಿಂಗ್ ಇತ್ತು. ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಆ ಮೀಟಿಂಗ್ ಮುಗಿಸಿ ಬರುವಾಗ ನಮ್ಮ ತೋಟದಲ್ಲಿ ಹಲ್ಲೆ ನಡೆಸಿದ್ದಾರೆ ಮೂವರು ಬಂದು. ನಮ್ಮ ವರ್ಗ ಜಾಗದಲ್ಲಿ ನಾವು ಅವ್ರು ಹೋಗ್ತಾ ಇದ್ದಾರೆ, ದಾರಿ ಬಿಟ್ಟಿದ್ದೇವೆ ನಾವು. ನಿಮ್ಮ ವರ್ಗ ಜಾಗದಲ್ಲಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ಮಾಡಿದವರು ಯಾರೆಲ್ಲ? ಧನಂಜಯ, ಕೇಶವ, ಜಗದೀಶ. ಅವರು ಪುತ್ತಿಲ ಪರಿವಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಸಹ ಪುತ್ತಿಲ ಪರಿವಾರದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ನೀವು ನಾವು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು. ಹಲ್ಲೆಗೆ ಕಾರಣ ಅರುಣಕುಮಾರ್ ಪುತ್ತಿಲ ಅವರದ್ದು. ಒಂದು 3 ವರ್ಷ ಮುಂಚೆ ಒಂದು ರಸ್ತೆ ಬಂದ್ ಮಾಡಿದ್ದಾರೆ. 3 ವರ್ಷ ಮುಂಚೆ ರಸ್ತೆ ಬಂದ್ ಮಾಡಿ ಅದನ್ನು ಈಗ ನಾವೊಂದು T5 ಅನ್ನು ಇವನು ತಂದ T5 ಅನ್ನು ನಾನು ತಂದೆ. ಅದು ಪಂಚಾಯತಿ ರೋಡ್ ಅಂತ ಎಲ್ಲ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್. ಪಂಚಾಯತಿ ರೋಡ್ ಮುನ್ನೆಸ ಅನುದಾನ ಪಾಸ್ ಆಗಿದೆ. ನಿಮಿಷ. ಈಗ ರಸ್ತೆ ಯಾವುದು? ಯಾವ ರಸ್ತೆ? ಅದು ನಾಡಾಜೆ ಬರೇಕೊಲೆ. ನಮ್ಮ ಮನೆಗೆ ಬರುವುದು ಒಂದು ರೋಡ್ ಬೇರೆ. ನಾಡಾಜೆ ಬರೇಕೊಲಾಡಿ ರಸ್ತೆ. ಬರೇಕೊಲಾಡಿ ರಸ್ತೆ ಅಲ್ಲ? ಹೌದು. ನಿಮ್ಮ ಜಾಗದಲ್ಲಿ ಬರುದಾ? ಯಾವುದು? ಆ ರಸ್ತೆ ಅಲ್ಲ, ನಮ್ಮ ಮನೆ ಇರುವುದು ಆ ಜಾಗದಲ್ಲಿ. ನಾಡಾಜೆ ಬರೇಕೊಲಾಡಿ ಅದು ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿ. ಆ ರಸ್ತೆಯ ಕೊನೆಯಲ್ಲಿ ನಿಮ್ಮ ಮನೆ ಇರುವುದು. ನಮ್ಮ ಮನೆ ತೋಟ ಬಂತ ಹೇಳ್ತೀವಿ. ತೋಟ ನಮ್ಮ ಬೇರೆ ಕೆಳಗಡೆ ಅಲ್ಲಿ ಒಂದು ಕಾಲುದಾರಿ ಅಂತ ಉಂಟು. ನಮ್ಮ ವರ್ಗದಲ್ಲಿ ನಾವು ಪರ್ಚೇಸ್ ಮಾಡಿದ ಜಾಗ. ಆ ರಸ್ತೆ ಮೊದಲಿಂದ ಇತ್ತಲ್ಲ ಇತ್ತೀಚೆಗೆ ಅಂತ? ಯಾವುದು? ಈಗ ನೀವು ನಾಡಾಜೆ ಬರಕಲೋಡಿ ರಸ್ತೆ ಮುಂಚೆ 30 ವರ್ಷ ಆಯ್ತು. ಇಲ್ಲಿ ಪಂಚಾಯತಿ ಆಗಿದೆ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಎಲ್ಲ. ಪಂಚಾಯತಿಯಿಂದ ಅನುದಾನ ಬಂದಿದೆ. ಈಗ ಅನುದಾನ ಕೂಡ ಉಂಟು. ಅನುದಾನ ಉಂಟು. ಪಂಚಾಯತಿ ಬೋರ್ಡ್ ಅಲ್ಲಿ ಸಹ ಬರೆಸಿದ್ದಾರೆ ನಾಡಾಜೆ ಬರೇಕೊಲಾಡಿ. ಸಂಜೆ ಅಧಿಕೃತ ರಸ್ತೆ. ಹೌದು. ಸಂಜೆ ಮಠದ 10 ಲಕ್ಷ ಪಾಸ್ ಮಾಡಿದ್ದಾರೆ. ಕಾಂಕ್ರೀಟ್ ಆಗಿದೆ ಈ ರಸ್ತೆಗೆ. ಕಾಂಕ್ರೀಟ್ ಆಗಿದೆ. ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ದಾರೆ. ಫೇಸ್ಬುಕ್ ಅಲ್ಲಿ ನಮ್ದು ಮಂತ್ರಾಕ್ಷತೆ ಅಲ್ಲ, ಈಗ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ರಿ. ರಸ್ತೆ ಓಕೆ, ಪಬ್ಲಿಕ್ ರಸ್ತೆ ಕಾಂಕ್ರೀಟ್ ಆಗಿದೆ. ಈಗ ಈ ರಸ್ತೆಗೂ ಈ ನಿಮ್ಮ ಒಳಗಿನ ಸಮಸ್ಯೆಗೆ ಏನಾದ್ರು ಕಾರಣ ನಮ್ಮದಿದೆಯಾ ಅಂತ? ಇದಕ್ಕೆ ಮಂತ್ರಾಕ್ಷತೆ ಇವರು ಎಂತ ಗೊತ್ತಾ, ಮುತ್ತಿಂದೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ದು ಇವರು.
ಹ? ಮುತ್ತಿನ ದೇವಸ್ಥಾನದಲ್ಲಿ ಇಟ್ಟಿದ್ದು. ಉಕ್ಕಿನಟ್ಟ. ಮುಂದೂರು. ಮುಂದೂರಲ್ಲಿ ಇಟ್ಟಿದ್ದು. ಏಕಿ ಕೇಳದೆ ಗೊತ್ತಿಲ್ಲ ಪರಿವಾರದವರು ಅದನ್ನು ತಗೊಂಡೋದ್ರು ದೇವಸ್ಥಾನ. ಒಂದು ಸಂಚಾಲಕನ ಹತ್ರ ಒಂದು ಕೇಳದೆಯೇ ಕೊಂಡೋಗಿದ್ದಾರೆ. ಎಲ್ಲಿಗೆ? ಒಂದು ಅಕ್ಷತೆ 25 ಮನೆಗಳಿಗೆ ಬಾಕಿ ಇತ್ತು. 90% ಇದು ಹಂಚೆ ಆಗಿತ್ತು ನಮ್ದು. 25 ಮನೆಗಳಿಗೆ ಬಾಕಿ ಇತ್ತು. 25 ಮನೆಗೆ ಬಾಕಿ ಇತ್ತು. ಎಲ್ಲ ಹಂಚಿದ್ದು ನಾವು. ಸಂಚಾಲಕನಾಗಿ ನಮ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು ನಮ್ಗೆ. ಒಂದು ನಿಮಿಷ, ಕೇಳದೆ ಈಗ ನೀವು ಸಂಚಾಲಕರಾಗಿರುವ ಪ್ರದೇಶದಲ್ಲಿ ಒಟ್ಟು ಎಷ್ಟು ಮನೆ ಉಂಟು ನಿಮಗೆ ಹಂಚಲಿಕ್ಕೆ ಜವಾಬ್ದಾರಿ? ನಮಗೆ 200 ಚಿಲ್ಲರೆ 188 ಕಾರ್ಡ್ ನಮ್ಗೆ. ಈಗ ನಿಮಗೆ ಜವಾಬ್ದಾರಿ ಕೊಟ್ಟು ನೀವು ನಿಮ್ಮ ಟೀಮಲ್ಲಿ ಗುತ್ತಿಲೆ ಪರಿವಾರದವರು ಇದ್ದಾರಾ? ಇಲ್ಲ, ಸಂಘ ಪರಿವಾರ ಬಿಜೆಪಿಯವರು ಮಾತ್ರ. ನಾವೊಂದು ಟೀಮ್ ಅನ್ನು ಮಾಡಿದ್ದೇವೆ, ಒಂದು 10 ಜನದ ಟೀಮ್ ಅನ್ನು ಮಾಡಿ ನಾವು ಸೆಟ್ ಮಾಡಿ ಇಟ್ಟು ಹೋಗಿದ್ದೇವೆ. ಇದಕ್ಕೆ ನಿಮ್ಮ ಮಂತ್ರಾಕ್ಷತೆ ವಿತರಣೆಗೆ ಸೆಂಟರ್ ಮುಂದೂರು ಮೃತ್ಯುಂಜಯ ದೇವಸ್ಥಾನ, ಅಲ್ಲಿಂದ ಪೂಜೆ ಮಾಡಿ ಕೊಡೋದು. ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲ ಅಲ್ಲಿ ನಾವು 9 ಮನೆಗೆ ಅಲ್ಲಿ ಫಿನಿಶ್ ಆಯ್ತು. ಆದ ಮೇಲೆ ಆ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ. ಹಾಗೆ ಆದ ಮೇಲೆ ಇನ್ನು ಆದಿತ್ಯವಾರ ಮಾಡ್ಬೋದು ಅಂತ ಹೇಳಿ ನಾವು ಅಲ್ಲಿಂದ ಸೀದಾ ಮುತ್ತಿನ ದೇವಸ್ಥಾನ ಇಟ್ಟಿದ್ದೇವೆ. ಅದ ಮೇಲೆ ಮರುದಿನ ಸಂಡೆ ಒಂದು 90 ಮನೆ, ಸ್ವಲ್ಪ ಒಂದು 40 ಮನೆ ಬಾಕಿ ಇತ್ತಲ್ಲ, ಮತ್ತೆ ಮಾಡ್ಬೋದಂತ ನಾವು ಅಲ್ಲಿ ಮಾಡಿದ್ದೇವೆ. ಮತ್ತೆ ಮಂಗಳವಾರ ದಿವಸ, ಮಂಗಳವಾರ ಸೋಮವಾರ ಅಲ್ಲ ಶುಕ್ರವಾರ ದಿವಸ ಅವರು ಕೇಳದೆ ನಮ್ಮ ಮನೆಗೆ ಸಹ ಬಂದಿದೆ, ಹೋಟೆಲ್ ತೆಗೆದುಕೊಂಡು ಹೋಗಿದೆ. ನಾವು ಇಷ್ಟರ ತನಕ ನಾನು ಅರುಣಕುಮಾರ್ ಪುತ್ತಿಲರನ್ನು ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ಸಹ ನಾನು ಕರೀಲಿಲ್ಲ. ಯಾವುದು ಈಗ ಅವರು ಕೊಂಡೋಗಿ ವಿತರಣೆ ಮಾಡಿದ ವಿಷಯದಲ್ಲಿ ನಾನು ಜಗಳ ಎಂತಾದ್ರೂ ಆಗಿತ್ತ? ಅಲ್ಲ, ಒಂದು ನಿಮಿಷ. ಈಗ ನೀವು ಕೊಂಡೋಗಿಟ್ಟಂತ ಮಂತ್ರಾಕ್ಷತೆ ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಉಳಿದ ಮನೆಯಲ್ಲಿ ಕೊಡ್ಲಿಕ್ಕೆ ಅಂತ ಅಲ್ಲಿ ಇಟ್ಟಿದ್ದೀರಿ. ಯಾವಾಗ ಕೊಡ್ಲಿಕ್ಕೆ ಇತ್ತು? ನೆಕ್ಸ್ಟ್ ನಾವು ಶನಿವಾರ ಹೋಗ್ತೇವೆ. ಶನಿವಾರಕ್ಕೆ ನೀವು ಕೊಡಬೇಕಿತ್ತು ಅಲ್ವಾ? ಈ ಪುತ್ತಿರ ಟೀಮ್ ಅದನ್ನ ಕೊಂಡೋಗಿದೆ. ಅದನ್ನ ಯಾವ ಕೊಂಡೋದ್ದು? ಶುಕ್ರವಾರ ರಾತ್ರಿ ಕೊಂಡೋದು. ಅಕ್ಷತೆ ಇರುವ ಇದನ್ನು ಮಾತ್ರೆ ಅವರಿಗೆ ಏನಾದ್ರು ಜವಾಬ್ದಾರಿ ಉಂಟಾ? ಜವಾಬ್ದಾರಿ ಕೊಂಡೋದ್ಯಾರು? ಪುತ್ತಿಲಿಂದ ಕೊಂಡೋದ ಅಲ್ಲ ಅವರ ಟೀಮ? ಅವರ ಟೀಮ್ ಅವ್ರ ಸಹಿತ ಇದ್ರು. ಮನೆಗೆ ಬರೋದು ಅವರೇ. ನಮ್ಮ ಮನೆಗೆ ಸಹ ಬಂದಿದ್ದಾರೆ. ನಮ್ಮ ಮನೆಗೆ ಬರುವ ವಿಡಿಯೋ ಮಾಡಿಕೊಂಡು ಬರುದಂದ್ರೆ ನಾವು ವಿಡಿಯೋ ಸಹ ವಿಡಿಯೋ ಎಲ್ಲ ಕಡೆ ಮಾಡಿದಾರಲ್ಲ? ಇಲ್ಲ ಅಲ್ಲ ಬೇರೆ ಕಡೆ ಒಂದು ಕಡೆ ಮಾಡಿದ್ದು. ಅಲ್ಲ ನಿಮ್ಮ ಊರಲ್ಲಿ ಅಂತ ಹೇಳಿದಾರಲ್ಲ, ಹೊರಗಡೆ ಮಾಡಿ. ಈಗ ನೋಡಿ, ನಿನ್ನೆ ಅವರು ರಿಲೀಸ್ ಮಾಡಿದ್ರು ವಿಡಿಯೋ ಮತ್ತು ಫೋಟೋ. ಪರಿವಾರದ ಪುತ್ತಿಲ ಪರಿವಾರದ ಟೀಮ್ ಅಲ್ಲಿ ನಿಮ್ಮ ಮನೆಗೆ ಬಂದು ನೀವೇ ಖುದ್ದು ಅಕ್ಕಿ ಅಂತ ಕೊಡುದು, ಆರತಿ ಕೊಡುದು. ನಾವು ಅಕ್ಷತೆಯನ್ನು ಅಯೋಧ್ಯೆ ಅಕ್ಷತೆ, ನಾವು ಮಂತ್ರ ಅಕ್ಷತೆ ಅಲ್ಲ, ಅದು ಕ್ರಮಬದ್ಧವಾಗಿ ನಾವು ತಗೊಳ್ಳಿದ್ದೇವೆ. ಅಕ್ಷತೆಗೆ ನಾವು ದ್ರೋಹ ಮಾಡುವುದಿಲ್ಲ. ಅಕ್ಷತೆಗೆ ಯಾವುದೇ ಕಾರಣಕ್ಕೂ ನಾವು ದ್ರೋಹ ಮಾಡಿದ್ದೇವಿಲ್ಲ, ಅವರಿಗೆ ಸಹ ನಾವು ದ್ರೋಹ ಮಾಡಲಿಲ್ಲ. ನಾನು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಅಷ್ಟು ಚೆನ್ನಾಗಿ ತಗೊಳ್ಳಿದ್ದೇವೆ. ಅವ್ರು ನಿಮ್ಮ ಮನೆಗೆ ಯಾವಾಗ ಬಂದದ್ದು? ಈ ಅಕ್ಕಿ ತಗೊಂಡೋದ ನಂತರವಾ? ಇದನ್ನು ತಗೊಂಡೋದ ನಂತರ ಅದೇ ದಿವಸ ರಾತ್ರಿ? ಅಲ್ಲ, ಶುಕ್ರವಾರ ತಗೊಂಡು ಬಂದದ್ದು. ಈ ಹಲ್ಲೆ ಆಗಲ್ಲ ಆಗಲ್ಲ ಅಲ್ಲೇ ಅದು ಆಗಲ್ಲ ಆಗಲ್ಲ ಸಂದೀಪ್, ಈಗ ನೀವು ಮುಂದೂರು ದೇವಸ್ಥಾನ ಇಟ್ಟು ಹೋಗಿದ್ರಿ, ಹೌದು. ಅಲ್ಲಿಂದ ಅವ್ರು ಶುಕ್ರವಾರ ತಗೊಂಡು ಹೋದ್ರು. ಶುಕ್ರವಾರ ನಿಮ್ಮ ಮನೆಗೆ ಬಂದ್ರ ಅಂತ ಹೇಳಿದ್ರು. ರಾತ್ರಿ ಬಂದದ್ದು ಅಂತ. ಅಲ್ಲಿಂದ ತಗೊಂಡು ನಿಮ್ಮ ಮನೆಗೆ ಬಂದ್ರು. ನಮ್ಮ ಮನೆಗೆ ಬಂದಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನೀವು ಕೇಳಲಿಲ್ವಾ? ಈಗ ಅಕ್ಷತೆ ಕೊಡ್ಬೇಕಾದವರು ಸಂತೋಷನ ಟೀಮ್ ಅಲ್ವಾ? ನಾವು ಅಕ್ಷತೆಗೆ ಮರ್ಯಾದೆ ಅಲ್ಲ, ಅದು ಬೇರೆ. ಅದು ನೀವು ಅವರಿಂದ ತಗೊಂಡಿದ್ದೀರಿ, ಅದು ಬೇರೆ ಪ್ರಶ್ನೆ. ಅಲ್ಲಿ ಮಾತುಕತೆ ನಡೀತಾ? ಏನು ನಡೀಲಿ? ಯಾಕೆ ಕೇಳಿದ್ರೆ ಅವರು ಈಗ ನಿಮ್ಮ ಜವಾಬ್ದಾರಿ ಇರುವಾಗ ನೀವು ಕೊಡ್ಬೇಕಾದ ಅಕ್ಕಿಯ ತಂಡದವರು ಬಿಟ್ಟು ಅವ್ರು ತಂದು ಕೊಟ್ಟು ನೀವು ಕೇಳಿಲ್ವಾ ಅಂತ? ಇದು ಯಾಕೆ ನೀವು ತಗೊಂಡು ಅಂತ? ಯಾಕೆಂದ್ರೆ ಹೇಳಿದ್ರೆ, ನಾನು ಮಂತ್ರಾಕ್ಷತೆಯನ್ನು ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಹೇಗೆ ತೆಗೆದುಕೊಳ್ಳಬೇಕು, ನಾನು ಜಗಳ ಮಾಡಿ ಅವರ ಹತ್ರ ಅಲ್ಲ, ಸಂತೋಷ ಕರೆಕ್ಟ್ ಇದೆ. ನೀವು ತಗೊಂಡಿರೋದು ಅದರ ಬಗ್ಗೆ ನಾವು ಪ್ರಶ್ನೆ ಇಲ್ಲ. ಆದ್ರೆ ನೀವು ಕೊಡ್ಬೇಕು, ನಿಮ್ಮ ಜವಾಬ್ದಾರಿ ಇತ್ತದು. ಹೌದು, ನೀವು ಜವಾಬ್ದಾರಿಯಿಂದ ಅದನ್ನು ಅವರು ನಿಮ್ಮ ಗಮನಕ್ಕೆ ತರದಲ್ಲಿಂದ ತಂದಾಗ ನೀವು ಮಂತ್ರಾಕ್ಷತೆ ತಗೊಂಡ ನಂತರ ಇದನ್ನು ಪ್ರಶ್ನೆ ಮಾಡಲಿಲ್ವಾ ಅಂತ? ನಾವು ಮಾಡಲಿಲ್ಲ, ನಾವು ಮಾತಾಡೋದೇ ಇಲ್ಲ. ಇಷ್ಟರ ತನಕ 3 ವರ್ಷ ಕಾಂಪ್ಲಿಕೇಶನ್ ಇತ್ತು, ದಾರಿತು. ನಾವು ಇಷ್ಟರ ತನಕ ಅವ್ರಿಗೆ ನಾವು ಮನೆ ಒಕ್ಕಲಿಗೆ ಯಾವುದಕ್ಕೆ ಸಹ ನಾವು ಕರೆಕ್ಟ್. ದಾರಿ ಕಾಂಪಿಟೇಷನ್ ಯಾರಿಗೆಲ್ಲ ಇತ್ತು? ಪುತ್ತಿಲರವರಿಗೆ ನಿಮ್ಗೆ ಇತ್ತ? ಇದರ ಟಾರ್ಗೆಟ್ ಪುತ್ತಿಲ, ಅವರಿಗೆ ಬಿಡಬಾರ್ದು.
ಇದರ ಮೈನ್ ಕಾರಣ ಗೊತ್ತಿಲ್ಲವೇ. ಅವರ ಚಿಕ್ಕಪ್ಪನ ಜಾಗ ಏನು, ನಮ್ಮ ಬೇಲಿ ತಂತಿ ಬೇಲಿ ಅದರ ಹಿಂದಿಗಡೆ ಅವ್ರು ಬರ್ತಾರೆ ಅಂತ ಹೇಳಿ ನಾವು ಹೋಗ್ತೇವೆ ಅಂತ ಹಿಂದಿಗಡೆ ಇನ್ನೊಂದು ತಂತಿ ಬೇಲಿ ಹಾಕಿದ್ದಾರೆ. ಯಾರ ಚಿಕ್ಕಪ್ಪನ ಜಾಗ? ಅನುಕುಮಾರ್ ಗೊತ್ತಿಲ್ಲ. ಹಾ ಭಾವನೆ ಅವರದ್ದು. ನೀವು ಬಂದು ನೋಡಿ ಬೇಕಾದ್ರೆ ಅಲ್ಲಿ ಈಗ ಸಹ ಉಂಟು. ವಾಸ್ತವ ಬಂದು ನೀವು ನೋಡಿ ಬೇಕಾದ್ರೆ ನೀವು. ಅಂದ್ರೆ ಈಗ ನೀವು ಹೇಳುದು ನಿಮ್ಮ ಒಟ್ಟಾರೆ ಮಾತಿನ ಸಾರಾಂಶ ಅಂದ್ರೆ ಈ ಹಲ್ಲೆ ಕಾರಣ ಜಾಗ ವಿವಾದ ಅಲ್ಲ. ಜಾಗ ವಿವಾದ ಅಲ್ಲ, ಮತ್ತೇನು? ಜಾಗ ಸಹ ಉಂಟು, ಜಾಗದ ವಿವಾದದ್ದು ಅದರ ಜಾಗ ಉಂಟು, ಅದರ ಕೋಪ ಸಹ ಉಂಟು, ಅಕ್ಷತೆ ಕೋಪ ಸಹ ಉಂಟು, ಎರಡು ಸಹ ಉಂಟು ಇದರಲ್ಲಿ. ಅಲ್ಲ, ಈಗ ಜಾಗದ ವಿವಾದ ಕಳೆದ 3 ವರ್ಷಗಳಿಂದ ನಡೀತಾ ಇದೆ ಅಲ್ವಾ? ಅದು ಒಂದು ಭಾಗ. ಅದೊಂದು ಭಾಗ. ಹಲ್ಲೆ ಮಾಡೋದಾದ್ರೆ ಅವತ್ತೇ ಮಾಡ್ಬೋದು. ಹಲ್ಲೆ ಮಾಡೋದು ಈ ಹಲ್ಲೆಗೆ ಕಾರಣ ಆದದ್ದು ಈ ಅಕ್ಷತೆ ಪ್ರಕರಣ. ಹಾಗಾಗಿ ಈಗ ಇನ್ನೊಂದೀಗ ಎರಡು ಸಹ ಉಂಟು ಇದರಲ್ಲಿ. ಅಲ್ಲ ಕೋಟೆ ಅದು ಎರಡಿರ್ಲಿ ಅದಲ್ಲ. ಈಗ ಅಕ್ಷತೆ ವಿಚಾರದಲ್ಲಿ ನೀವು ಅವರಲ್ಲಿ ಏನೂ ಮಾತಾಡಲಿಲ್ಲ. ನಿಮ್ಮ ತಂಡದ ಸಂಚಾಲಕರಿಗೆ ನಡೀತಾ ಇತ್ತು, ಅವರು ಅದನ್ನು ತಗೊಳ್ಳೋದು ಅಕ್ಕಿಯನ್ನು. ಮತ್ತೆ ನಿಮಗೆ ಹಲ್ಲೆ ಮಾಡೋದು ಯಾಕೆ ಅಂತ ಅವ್ರು ತಗೊಳ್ಳೋದು ಹಂಚಿದ್ರೆ ಆಯ್ತಲ್ಲ, ಮತ್ತೆ ಹಲ್ಲೆ ಮಾಡಿದ್ದಕ್ಕೆ. ನಾವು ಮರುದಿನ ಅದಕ್ಕೆ ಮರುದಿನ ಅಕ್ಷತೆ ಖಾಲಿ ಆಗಿತ್ತು. ಮುಂಚೆ ಅವರು ತಗೊಂಡು ಅಂತ ಹೇಳಿದ್ರು, ಯಾರು ನನ್ನ ಹತ್ರ ಹೇಳಿಲ್ಲ. ಅಕ್ಷತೆಯನ್ನು ಚೆಂಬನ್ನು ಅಲ್ಲಿ ಖಾಲಿ ಚೆಂಬನ್ನು ಅಲ್ಲಿ ಇಟ್ಟು ಹೋಗಿದ್ದಾರೆ ದೇವಸ್ಥಾನದ ಹತ್ತಿರ, ಇಲ್ಲಿ ಮುಂಡೂರು ದೇವಸ್ಥಾನ ಹತ್ರ. ಅದನ್ನು ನಾನು ಮರುದಿನ ಹೋದೆ. ಮರುದಿನ ಹಂಚಲಿಕ್ಕೆ ಮರುದಿನ ಆದಿತ್ಯವಾರ ಹಂಚಬಹುದಂತ ಎಲ್ಲ ಉಳಿದದನ್ನು ನಮ್ಗೆ ಜವಾಬ್ದಾರಿ ಇದ್ದದಲ್ಲ, ಎಲ್ಲ ಹಂಚಲಿಕ್ಕೆ ಇದು ತಯಾರು ಮಾಡ್ತೇನೆ. ಅದನ್ನು ಚೆಂಬನ್ನು ಖಾಲಿದ್ದ ಚೆಂಬನ್ನು ಇಲ್ಲಿ ಪ್ರಶಾಂತ್ ಎಂಬವರ ಮನೆಯಲ್ಲಿ, ಅವರ ಪರಿಶುದ್ಧ ಇದು ಬ್ರಾಹ್ಮಣರಿಗೆ ಅವರ ಮನೆಯಲ್ಲಿ ಮಂತ್ರಾಕ್ಷತೆ ಚೆಂಬನ್ನು ಅಲ್ಲಿಟ್ಟೆ. ಅಲ್ಲಿ ಮರುದಿನ ನಾನು ಇದು ಮಾಡ್ಕೊಂಡು ಅದರ ಇದಕ್ಕೆ ಇವರು ಮಂತ್ರಾಕ್ಷತೆ ಅಲ್ಲಿ ಇಲ್ಲ, ಇದು ಮಂತ್ರಾಕ್ಷತೆ ಇದು ದೇವಸ್ಥಾನದಲ್ಲಿ ಇಲ್ಲ ಅಂತ ನಿಮ್ಮ ಮೇಲೆ ಸಿಟ್ಟು, ನಮ್ಮ ಮೇಲೆ ಸಿಟ್ಟು. ಹಾಗೆ ಅದು ಖಾಲಿ ಚೆಂಬಲ್ಲ ಇದ್ದದ್ದು, ಅದು ಖಾಲಿ ಚೆಂಬು. ಮಂತ್ರಾಕ್ಷತೆ ಇದು ಕೊಟ್ಟಾಗಿದೆ, ಅವರು ಕೊಟ್ಟಾಗಿದೆ. ಖಾಲಿ ಮಾಡಿ ಅಲ್ಲಿ ಇಟ್ಟಿದ್ರು. ಆ ಚೆಂಬನ್ನು ನಾವು ಅವರ ಮನೆಯಲ್ಲಿ ಇಟ್ಟಿದ್ವಿ. ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಅವರ ಮನೆಯಲ್ಲಿ. ದೇವಸ್ಥಾನದಲ್ಲಿ ಚೆಂಬ ತೆಗೆಯುವ ಯಾವ ಪ್ರಶ್ನೆ ಮಾಡಿಲ್ಲ. ಅದು ನೀವು ಅದು ನಾವು ಇಟ್ಟದಲ್ಲ, ನಾವು ಯಾವಾಗಲೂ ನಾವು ಇಟ್ಟೆವು. ಈಗ ಶುಕ್ರವಾರ ಬಂದು ಅವರು ತಗೊಂಡು ಹೋದ್ರಲ್ಲ ಮೃತ್ಯುಂಜಯ ದೇವಸ್ಥಾನದಿಂದ, ಆಗ ಅದು ನೀವು ಇಟ್ಟದಲ್ವಾ ಜವಾಬ್ದಾರಿ? ಅಲ್ಲಿ ಯಾರು ಜವಾಬ್ದಾರಿ ಪ್ರಶ್ನೆ ಮಾಡಿಲ್ಲ. ಶುಕ್ರವಾರ ನಾವು ಇಟ್ಟದಲ್ಲ, ಶುಕ್ರವಾರ ಅವರ ಹತ್ರ ಹೋಗಿ ಯಾರು ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರಂತೆ. ಸಂತೋಷ. ಒಂದು ಯೋಚನೆ ಮಾಡಿ, ಈಗ ಅವರು ದೇವಸ್ಥಾನದಿಂದ ಮಂತ್ರಾಕ್ಷತೆ ಇರುವಂತ ಚೆಂಬನ್ನ ತಗೊಂಡೋಗಿದ್ದಾರೆ, ಸರಿ ತಾನೆ? ಆಮೇಲೆ ಅಲ್ಲಿ ವಾಪಸ್ ಇಟ್ಟಿದ್ದಾರೆ. ಆ ವಾಪಸ್ ಅಲ್ಲಿ ಇಟ್ಟದ್ದನ್ನ ನೀವು ತೆಗೆದು ಭಟ್ರ ಮನೆಯಲ್ಲಿ ಇಟ್ಟಿದ್ದೀರಿ. ಅದು ಶನಿವಾರ. ಅಂದ್ರೆ ಅವರು ಶುಕ್ರವಾರ ಎಲ್ಲ ಖಾಲಿ ಮಾಡಿದ್ದಾರೆ. ನಿಮ್ಮಲ್ಲಿ ಏನು ಬಾಕಿ ಇತ್ತು ಕೊಟ್ಟಿಗೆ? 20 ಮನೆಗೆ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲ, 20 ಮನೆಗೆ, ಒಂದು 10 ಮನೆಗೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ವಿತರಣೆ ಆಗ್ಲಿಕ್ಕೆ ಬಾಕಿ ಉಂಟು. ಎಷ್ಟು ಗಂಟೆ ಇನ್ನು? ಇನ್ನು ಮುಗಿತೇವೆ. ಆದಿತ್ಯವಾರ ಸಂಡೆ ಆದಿತ್ಯವಾರ ಎಲ್ಲ ಮುಗಿಸಿದ್ದೇವೆ. ಮತ್ತೆ ನೀವು ಕುಕ್ಕಿನಡಕ ದೇವಸ್ಥಾನಕ್ಕೆ ಯಾಕೆ ಹೋಗ್ತು ಶನಿವಾರ? ನಾವು ಅದರ ಅಕ್ಷತೆ ಅಲ್ಲಿ ಇತ್ತು. ಅಕ್ಷತೆ ಇದು ಅಕ್ಕಿ ಕುಕ್ಕಿನಾಟಕ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್, ನಾನು ಮೀಟಿಂಗ್ಗೆ ಒಂದು ಎಲ್ಲ ಇದು ಮಂತ್ರಾಕ್ಷರ ವಿತರಣೆ ಆಗಿತ್ತು. ಅದರ ಪೂರ್ವಭಾವಿ ಸಭೆ 22 ತಾರೀಕಿಗೆ ಒಂದು ಪೂರ್ವಭಾವಿ ಸಭೆ ಉಂಟಲ್ಲ, ಅದಕ್ಕೆ ನಾನು ಮೀಟಿಂಗ್ಗೆ ಕರೆದಿದ್ದು. ಅದಕ್ಕೆ ಹೋಗಿದ್ದೆ ನಾನು. ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ನಾನು ಅಲ್ಲಿಂದ ಬರುವಾಗ ಹಲ್ಲೆ ಆಯ್ತಾ? ಅಲ್ಲಿಂದ ಬರುವಾಗ ಹಲ್ಲೆ ಆಯ್ತು. ಈಗ ಹಲ್ಲೆ ಆಗಿರುವಂತದ್ದು ಆ ಕಾಲುದಾರಿಯಲ್ಲಿ, ತೋಟದ ಕಾಲುದಾರಿ. ಮತ್ತೆ ನೀವು ಬೈಕ್ ನಿಲ್ಲಿಸಿದಲ್ಲಿ ನಮ್ಮ ಅಲ್ಲೇ ಜಾಗ ಉಂಟಲ್ಲ ಕಾಲುದಾರಿ ಅಂತ, ಸ್ವಲ್ಪ ರೋಡ್ ಬರ್ತದೆ ಅಲ್ಲಿ ನಿಲ್ಲಿಸಿ. ಇವರು ಅಕ್ಕಪಕ್ಕದವರ ಈ ಧನಂಜಯ, ಕೇಶವ, ಜಗದೀಶ್ ಅಲ್ಲಿ ಅವರು ಎಷ್ಟು ಮನೆ ಅಂತ? ಒಂದು 4 ಮನೆ. ನೀವು ರಿಲೇಷನ್ ಅನ್ಸಲ್ಲ. ಅದಕ್ಕೆ ನಾನು ಇವರು ಕಾಲ್ ಮಾಡಿದ್ರು. ಆಗ ಮಂತ್ರಾಕ್ಷತೆ ಇರುವಾಗ ಸ್ವಲ್ಪ ಇಲ್ಲಿ ಜಗಳ ಆಗ್ತಾ ಉಂಟಾ ಅಂತ, ರೋಡ್ನ ವಿಷಯದಲ್ಲಿ ಜಗಳ ಆಗ್ತಾ ಉಂಟು ಅಂತ. ನಾನು ಇವರು ಫರ್ನಿಚರ್ ತೆಕೊಂಡು ಬಂದಿದ್ದ ಮನೆ ಸೋಮವಾರ ತೆಕೊಂಡು ಬಂದಿದ್ದೆ. ಸ್ವಲ್ಪ ಗಲಾಟೆ ಮಾಡಿದ್ದು. ಯಾರು? ಈ ಧನಂಜಯನ ಮನೆಯವರು. ಅಲ್ಲಿ ರಿಕ್ಷಾದವರನ್ನು ನಿಲ್ಲಿಸಿ ಟಾರ್ಚರ್. ಆ ರೋಡಲ್ಲಿ ತರಬಾರ್ದು. ಅದು
ಅನುದಾನ ಪಂಚಾಯತ್ ಕೊಟ್ಟಿದ್ದಾರೆ, ಪಂಚಾಯತ್ ಅನುದಾನ ಎಲ್ಲ ಉಂಟಿದೆ. ಅನುದಾನ ಇತ್ತು. ಅಲ್ಲ ಅದನ್ನ ಬಂದ್ ಮಾಡಿದಾರಲ್ಲ. ಯಾವ ಅಲ್ಲ ಬಂದ್ ಮಾಡ್ಲಿಲ್ಲ, ನಮ್ಮ ಗೇಟ್ ಅನ್ನು ಬಂದ್ ಮಾಡಿ, ಗೇಟ್ನ ಈ ಗೇಟ್ ಉಂಟಲ್ಲ ಗೇಟ್ ಅನ್ನೇ ಬಂದ್ ಮಾಡಿ. ಆ ರಸ್ತೆ ಧನಂಜಯ ಅವ್ರದ್ದು ಜಾಗ ಉಂಟಾ? ಯಾವುದು ಇಲ್ಲ, ಧನಂಜಯನ ಜಾಗವೇ ಇಲ್ಲ ಅದರಲ್ಲಿ. ನೀವು ಯಾವುದೇ ಇದು ಅಳತೆ ಮಾಡಿದ್ರೆ ಸಹ ಧನಂಜಯನ ಜಾಗವೇ ಇಲ್ಲ. ಅವರು ಅಲ್ಲಿಂದ ಹೋಗ್ತಾರೆ ಅಷ್ಟೇ. ನಿಮಗೆ ಸ್ವಲ್ಪ ದೊಡ್ಡ ಗಾಡಿ ಎಲ್ಲ ಬರ್ಬೇಕಾದ್ರೆ ಆ ರೋಡಿಗೆ ನೀವು ಜಾಗ ಬಿಟ್ಟಿದ್ದೀರಾ ನಿಮ್ಮ ಸ್ವಂತ ಜಾಗ? ಅಲ್ಲ, ನಮ್ಮ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ, ನಿಮ್ಮ ಮನೆಗೆ ಎಂಡಿಂಗ್ ಪಾಯಿಂಟ್ ಅಲ್ಲಿಗೆ ಅಲ್ಲಿಗೆ ಅಲ್ಲಿ ನಿಮ್ಮ ಹತ್ರ ಜಾಗ ಕೇಳಿದ್ರ ರೋಡಿಗೆ? ಯಾವುದು ಪಂಚಾಯತ್ನವರೇನು? ಏನು ಕೇಳಿಲ್ಲ, ಏನು ಕೇಳಿಲ್ಲ, ಪಂಚಾಯತಿಂದ ಏನು ಕೇಳಿಲ್ಲ. ಇಒ ಒಂದು ಮೀಟಿಂಗ್ ಇದು ಮಾಡಿದ್ರ ಯಾವುದು ಪಂಚಾಯತಿಗೆ ಏನಾದ್ರು ಮಾಡಿದ್ರೆ ಇವು ಸಹ ಪಂಚಾಯತ್ ಇವ ಬಂದ್ರು ಪಂಚಾಯತಿಗೆ ಸಹ ಮಾಡ್ಲಿಲ್ಲ, ನೋಡಿದ್ದು ಸೀದಾ ಹೋದ್ರು. ಅಳತೆ ಮಾಡಿಸಿದ್ರು. ಏನ್ ಮಾಡಲಿಲ್ಲ, ಅಳತೆ ಮಾಡಿಸಿದ್ದಾರೆ. ಅಳತೆ ಮಾಡಿಸಿದ್ರೆ ರಾಂಗ್. ಅಳತೆ ಮಾಡುವಾಗ ಸಹ ಈ ವಿಒ ತಹಸೀಲ್ದಾರ್ ಸೀದಾ ಹೋಗಿದ್ದಾರೆ. ಅಳತೆ ಮಾಡುವ ಒಂದು ಕರೆಕ್ಟ್ ಆಗಿ ಅಳತೆ ಮಾಡಿ ಎಂತ ಮಾಡಲಿಲ್ಲ, ಸರಿ ರಾಂಗ್ ಆಗಿ ಅಳತೆ ಮಾಡಿದ್ದಾರೆ ಎಲ್ಲ. ಹಾಗಾದ್ರೆ ಧನಂಜಯ ವರ್ಗದಲ್ಲಿ ಬಂತು ಅಂತಿತ್ತ? ಧನಂಜಯ ವರ್ಗದಲ್ಲಿ ಅದು ವರ್ಗ ಅವನದು ಬರುದೇ ಇಲ್ಲ. ಏನೇ ಆಚೆಯಿಂದ ಕೆಳಗಿಂದ ಫಸ್ಟ್ ಅಳತೆ ಮಾಡುವಾಗ ಸರಿ ಬಂತು, ಇವನ ಮನೆಯಿಂದ ಈಚೆ ಬರುವಾಗ ಅಲ್ಲಿ ತಪ್ಪಿಸಿದ್ದಾರೆ. ಮುಂಚೆ ಕೂಡ ಅದು 3 ವರ್ಷಕ್ಕೆ ಮುಂಚೆ 25 ವರ್ಷ ಆಯ್ತು ಆರೋಗ್ಯ. ಮುಂಚೆ ಕೂಡ ಇದು ಕೇಸ್ ಆಗಿತ್ತು. ನಮ್ಮ ಅಮ್ಮ ನಾವೆಲ್ಲ ನಾವು ಮನೆಯಲ್ಲಿ ಯಾರಿಲ್ಲ, ಇವನ್ ಸೇರಿಲ್ಲ, ನಾನ್ ಸೇರಿಲ್ಲ, ಏಕೆ ಬಂದದ್ದು. ಆರರಿಗೆ ಇವರಿಗೆ ಅದರಲ್ಲಿ ಸರ್ ಕೇಸ್ ಉಂಟಾಗಿತ್ತು. ಇಲ್ಲಿ ಸರ್ ಕೇಸ್ FIR ಆಗಿದೆ. ಅದೇ ಯಾವ ರೀತಿ? 1 ವರ್ಷ ಅದು 35/9/22 ಎಂತ FIR ಆಗಲಿಲ್ಲ, ಕೇಸ್ ಕೊಟ್ಟಿದ್ದೇವೆ. ಯಾರು ಕೊಟ್ಟರು ನೀವು? ಎಲ್ಲ ಹಲ್ಲೆ ಅಂತಲ್ಲ? ಅಲ್ಲ ಇವರಿಗೆ ಇದು ಮಾಡಿದ್ದಾರೆ. ಅಸಭ್ಯ ಇವರೇ ಆರೋಪಿಗಳು ಅದರಲ್ಲಿ ಇವರೇ ನಮ್ಮ ವರ್ಗದಲ್ಲಿ ವರ್ಗ ಜಾಗದಿಂದ ಹೋಗಿ ಇವರು ನಮ್ಗೆ ಬೈ. ಹಾಗಾದ್ರೆ ಪುತ್ತಿಲ ಪರಿವಾರ ಆಗಿರ್ಲಿಲ್ಲಲ್ಲ? ಇಲ್ಲ, ಎಲೆಕ್ಷನ್ ಆಗ ಅವರು ಯಾವ ಪಾರ್ಟಿಯಲ್ಲಿದ್ರು? ಯಾವುದು 3 3 ಜನ. ಜನ ಪುತ್ತಿಲನೊಟ್ಟಿಗೆ ಇದ್ದು. ಅಲ್ಲ ಪುತ್ತಿಲ ಒಟ್ಟಿಗೆ ಅಲ್ಲ, ಪಕ್ಷ ಅದರಲ್ಲಿದ್ರು ಅಂತ. ನಾವು ಸಂಘ ಪರಿವಾರದಲ್ಲೇ ಇದ್ದೇವೆ. ಈಗ ಅವರು ಸಂಘ ಪರಿವಾರದಲ್ಲಿ ಇರ್ಲಿಲ್ಲ. ಯಾವಾಗ ಅದು ಹಿಂದೆ ಇರ್ಲಿಲ್ಲ. ಅಲ್ಲಿ ಆಕ್ಚುಲಿ ಎಂತ ಗೊತ್ತು ಸರ್, ಇನ್ನೊಂದು ರೋಡ್ ಆಗ್ತದೆ ಅಂತ ಇವರು ಯಾವ ಪಾರ್ಟಿಗೆ ಸೇರ್ಲಿಲ್ಲ. ಇನ್ನೊಂದು ರೋಡ್ ಯಾವುದು? ಈಗ ಉಂಟಲ್ಲ ನಮ್ಮ ಮನೆಗೆ ಇನ್ನೊಂದು ರೋಡ್ ಆಗ್ಬೇಕಂತ ಅವರು ಅಬ್ಜೆಕ್ಷನ್ ಇತ್ತಲ್ಲಿ. ನಮ್ಮ ತೋಟ ಕಡಿದ್ದು ಒಂದು 30 ಗಿಡ ಅರುಣಕುಮಾರ್ ಒಂದು ಮೀಟಿಂಗ್ ಆಯ್ತು ಮನೆಯಲ್ಲಿ. ನಾವು 30 ಗಿಡವನ್ನು ಫಸ್ಟ್ ಗೆ ಎಂತ ಮಾಡಿದ್ವಿ, ನಾವು ಬಿಡುದಿಲ್ಲ ಅಂತ ಹೇಳಿ ನಮ್ಮ ಫಸ್ಟ್ ಈ ರೋಡ್ ಅನ್ನು ಬಂದ್ ಮಾಡಿದ್ರು. ಫಸ್ಟ್ ಈ ನಾಡಾಜೆ ಮತ್ತು ಬಂದ್ ಮಾಡಿದ್ರು. ಫಸ್ಟ್ ಬಂದ್ ಮಾಡಿ ನಾವು ಬಿಡುದಿಲ್ಲ ಅಂತ ಹೇಳಿ ಪುನಃ ನಾವು ಬಿಟ್ಟೇವೆ. 30 ಗಿಡವನ್ನು ಕರ್ದೇವೆ. ಇದೇ ಅರುಣಕುಮಾರ್ ಗೊತ್ತಿಲ್ಲ, ಈ ಅಡಿಕೆ ಗಿಡವನ್ನು ಕರೆದು ಅದ ಮೇಲೆ ನಿಮ್ಮ ಅಡಿಕೆಯ ಎಷ್ಟು ಅಡಿಕೆ ಹೋಗಿದೆ ಅದರ ಹಣ ನಾವು ಕೊಟ್ಟು ಇಷ್ಟ ತನಕ ನಮಗೆ ಬೇಡನ ನಾವು ತೆಕೊಳ್ಳಿ ಸರಿ. 2 ವರ್ಷ ಕರೆದು ಹಾಗೇ ಇಟ್ಟೆವು. ಆಚೆ ಒಂದು ಭಟ್ರು ನಾನು ದಾರಿ ಬಿಡುವುದಿಲ್ಲ ಅಂತ ಹೇಳಿ ದಾರಿ ಬಿಡು, ಅದಕ್ಕೆ ನಾವು 2 ವರ್ಷ ಆದ ಮೇಲೆ ನಾವು ಗಿಡ ನೆಟ್ಟಿದ್ವಿ. ಸ್ಟೇ ವಾಟರ್ ಉಂಟು, ಸ್ಟೇ ವಾಟರ್ ಉಂಟು, ಎಲ್ಲ ಉಂಟು ನಮ್ಮ ವರ್ಗ ಜಾಗ. ನೀವು ಹೇಳುವಾಗ ನನಗೆ ಅನಿಸ್ತಾ ಇರೋದು ಏನಂದ್ರೆ ಅಕ್ಷತೆಗಿಂತಲೂ ಇದೇ ಇಂಪಾರ್ಟೆಂಟ್ ಅಂತ ಕಾಣ್ತಾ ಇದೆ ನನಗೆ. ಇದು ಸಹ ಇತ್ತು, ಅಕ್ಷತೆ ಸಹ ಇತ್ತು, ಅವರಿಗೆ ಇತ್ತು. ಅದೇ ಈಗ ಇನ್ನೊಂದು ಆರೋಪ, ಈಗ ಈ ಎರಡೂ ವಿವಾದದ ಹಿಂದೆ, ಅಕ್ಷತೆ ವಿವಾದ ಮತ್ತು ದಾರಿ ವಿವಾದ ಎರಡೂ ಹಿಂದೆ ಅರುಣಕುಮಾರ್ ಗೊತ್ತಿದ್ದಾರೆ. 2 ಸಹ ಇದ್ದಾರೆ. ಅವತ್ತು ಕೂಡ ಜಾಗ ಉಂಟು ಅವರ ಸಂಬಂಧ? ಇಲ್ಲ, ಅವರ ಸಂಬಂಧದ ಮೇಲೆ ಇನ್ನೊಂದು ಬರೋದು ಜಾಗ. ಇನ್ನೊಂದು ರಸ್ತೆ 3 ವರ್ಷದ ಹಿಂದೆ ಅಂತ ಯಾವುದು? ಮುಂಚೆ ಅಷ್ಟೇ 3 ವರ್ಷ ಮುಂಚೆ ಒಂದು ಕ್ರಿಶ್ಚಿಯನ್ ಎಲ್ಲ ಜಾಗ, ಅವರ ಜಾಗ ಅವರದ್ದೇ ಜಾಗ, ವರ್ಗ ಜಾಗ. ಅದರಲ್ಲಿ ವರ್ಗ ಜಾಗದಲ್ಲೇ ಬರುದು. ಅಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ. ಅಲ್ಲಿ ಬಿಟ್ರೆ ಇಲ್ಲಿ ತೆಗಿತೇನೆ ಅಂತ ಇವರು ಇಲ್ಲಿ ಬಿಟ್ಟರೆ ನಮ್ಮ ಇದರಲ್ಲಿ ಮನೆ ಮೇಲೆ ಬಿಟ್ಟು ಅವರು ಹಾಕಿದ್ದಾರಲ್ಲ, ಇಲ್ಲಿ ಬಿಟ್ಟು ನಾವು ಅಲ್ಲಿ ಬಿಡ್ತೇವೆ ಅಂತ. ಈಗ ನಾವೀಗ ನಮ್ಮ ಜಾಗದಿಂದ ಹೋಗ್ತಾ ಇದ್ದೇವೆ. ಮತ್ತೆ ಈಗ ಒಂದು ಪ್ಲೇಸ್ ಇತ್ತು,
ಯಾರಿಗೆ ಧನಂಜಯನಿಗೆ ನಂಗೆ ಅಕ್ಷತೆದು ಏನು ಸಿಕ್ಲಿಲ್ಲಲ್ಲ, ಜವಾಬ್ದಾರಿ ಸಿಕ್ಲಿಲ್ಲ ಅಂತ ಅದೊಂದು ಕ್ರೇಜಿ ಸಹ ಇತ್ತು ಅವರಿಗೆ. ಅದೇ ಈಗ ಅಲ್ಲಿ ಮೇಲ್ನೋಟಕ್ಕೆ ಕಾಣುವಾಗ ಅಕ್ಷತೆ ಹಂಚುವ ವಿಚಾರದಲ್ಲಿ ನಿಮ್ಮ ಸಂಘ ಪರಿವಾರ ಸದಸ್ಯರು ಮತ್ತು ಪುತ್ತಿಲ ಬಳಗದವರ ಮಧ್ಯೆ ಒಂದು ರೀತಿಯ ಕಾಂಪಿಟೇಷನ್ ಇತ್ತ ಅಂತ ನಮಗೂ ಸಿಗ್ಬೇಕು ನಮಗೂ ಸಿಗ್ಬೇಕು. ಅದೊಂದು ಕಾಂಪಿಟೇಷನ್ ಇತ್ತು. ನೀವ್ಯಾಕೆ ಅವ್ರನ್ನ ಸೇರಿಸ್ಕೊಳ್ಲಿಲ್ಲ? ಯಾರು ನಾವು ಅವರ ಹತ್ರ ಸೇರಿಕೊಳ್ಳಲಿಲ್ಲ ಅಂತ ನಾವು ಹೇಳಲೇ ಇಲ್ಲ. ಎಲ್ಲರೂ ಹಿಂದೂಗಳಲ್ಲ, ಎಲ್ಲರೂ ಸೇರ್ಬೇಕಿತ್ತು. ನಾವು ಹಾಗೆ ಹೇಳಿದ್ದು. ಹಾಗಲ್ಲ ಈಗ ನಿಮ್ಮೊಂದು ಅಧಿಕೃತವಾಗಿ ಮೀಟಿಂಗ್ ಮಾಡಿದ್ರಿ, ನಿಮ್ಮದೊಂದು ಸಂಚಾಲಕ ಮಾಡಿದ್ದಾರೆ, ಹೌದು. ಅದೆಲ್ಲ ಮಾಡಿದ್ದು ಯಾವ್ದಾದ್ರು ಯಾರೆಲ್ಲ ಸಂಘ ಪರಿವಾರ ಕೆಲಸ ಮಾಡ್ತಾರೆ ಗಮನಿಸಿ ಮಾಡಿ. ಗ್ರೂಪ್ ಅಲ್ಲಿ ಹಾಗಿರುವಾಗ ಅದಕ್ಕೆ ಪುತ್ತಿಲ ಪರಿವಾರ ಯಾಕೆ ಸೇರಿಸ್ಕೊಳ್ಳಿ ನೀವು ಅಂತ ನಿಮ್ಮ ಮೀಟಿಂಗ್ ನಮ್ಮ ಹಿರಿಯರಿದ್ದಾರಲ್ಲ ಅಲ್ಲಿ ಅವರು ಸೇರಿಸಿರಲಿಲ್ಲ. ಅವ್ರ ಕೃತೆ ಇಲ್ವಾ? ಯಾರು ಇದರಲ್ಲಿ ಗ್ರೂಪ್ ಅಲ್ಲಿ ಇದ್ದಾರೆ, ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ. ಅರುಣ್ ಗೊತ್ತಿಲ್ಲ ಕೂಡ ಅವರಿಗೆ ಕೂಡ ಇದ್ದಾರೆ. ನಾವು ಅದರಲ್ಲಿ ಯಾರು ಮೇನ್ ಗ್ರಾಮದ ಸಂಚಾಲಕರು ಅವರು ಮೀಟಿಂಗ್ ಬರ್ಬೇಕಂತ ನಾವು ಉಕ್ಕಿನಕ ದೇವಸ್ಥಾನಕ್ಕೆ ಮೆಸೇಜ್ ಆಗ್ತಾ ಇದ್ದಾರೆ. ನಾವು ಹೋಗುದನ್ನು ನಾವು ಸಂಚಾಲಕನಾಗಿ ನಾನು ಹೋಗಿದ್ದೇನೆ, ಅವರು ಬರ್ಲಿ ಅಲ್ವಾ, ಅವರ ತಪ್ಪಲ್ಲ. ಅಲ್ಲ, ಈ ಸಂಚಾಲಕ ಅಂತ ಮಾಡಿರುವುದು ಯಾರು? ಸಂಚಾಲಕ ಗ್ರಾಮದ ಅದೇ ಆ ಸಭೆಗೂ ಅವರು ಬರಲಿಲ್ಲ. ಇಲ್ಲ. ಮತ್ತೆ ಮೈನ್ ಅದೊಂದು ಸರಿ, ಅಕ್ಷತೆದು ಸರಿ. ಇದರ ನಮ್ಮ ಜಾಗದ ವಿಷಯದಲ್ಲಿ ಮೈನ್ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೇನೆ. ಇದರಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ, ಮೈನ್ ಇದರಲ್ಲಿ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ಲಿಕ್ಕೆ ಬರ್ತೇನೆ. ಈ ಜಾಗದ ವಿಷಯದಲ್ಲಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ಲಿ ಎಲ್ಲ ಇವರು ಅಲ್ಲಿ ಬಂದು ಕಾರಲ್ಲಿ ಬಂದು ಅವರ ಮಾತಾಡುದು ಹಾಗೆ ಮಾಡ್ಬಾರ್ದು, ಇವರ ಪಾರ್ಟಿ ಆಗ್ಲಿ ನಾವು ಎಲ್ಲಿ ಬೇಕಾದ್ರೂ ನಾವು ಪ್ರಮಾಣ ಮಾಡ್ತೇವೆ. ನಮ್ಗೆ ಹಿಂದೂಗಳಿಗೆ ಹೀಗೆ ಅನ್ಯಾಯ ಮಾಡಿದ್ರೆ ಮತ್ತೆ ಎಂತ ಹಿಂದುತ್ವ ಅಂತ ನಾನು ಹೇಳುದು. ನಾನು ಪ್ರಶ್ನೆ ಮಾಡೋದು ಇದು. ಆಗ ನಾವು ಹಿಂದೂ ಅಲ್ಲ, ಖಾಲಿ ಸಾಲ ಹಾಕಿದ್ರೆ ನಾವು ಹಿಂದೂ ಅಂತ, ಸುಮ್ಮನೆ ಸಾಲ ಹಾಕಿಕೊಂಡು ಇದು ಹಿಂದುತ್ವ ಅಂತ ಹೇಳುದು. ಹಿಂದೂಗಳಿಗೆ ಹೀಗೆ ಮಾಡುದು, ಕತ್ತಿ ಹಿಡ್ಕೊಂಡು ಹೀಗೆ ಮಾಡುದು. ಅವನ ಹತ್ರ ಹೇಳುದು ನೀ ಅವನಿಗೆ ಬಡಿ ಮತ್ತೆ ಹಿಂದುತ್ವ ಅಂತ. ದುಡ್ಡು ನಾನು ಸಿಕ್ಕಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ್ದೇನೆ. ಮೊಬೈಲ್ ಸಿಕ್ಕಿದೆ, ಮೊಬೈಲ್ ನಾವು ಹುಡುಕಿದ್ದೇವೆ ಎಲ್ಲ ನೈಟ್ ಹೋಗಿ, ನಮ್ಗೆ ಮೊಬೈಲ್ ಸಿಕ್ಲಿಲ್ಲ. ಹಣ ಸಹ ಇತ್ತು, ಹುಡುಕಿದೆ, ಬೆಳಿಗ್ಗೆ ಸಿಕ್ಕಿದ್ದು ನಮ್ಗೆ ಮರುದಿನ ಬೆಳಿಗ್ಗೆ ಅಲ್ಲಿ ಸಿಕ್ಕಿತ್ತು ದೊಡ್ಡ. ನಾನು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಇವತ್ತು ಸಹ ನಾನು ಹೇಳಿದೆ ಸಿಕ್ಕಿತ ನಾನು ಹೇಳಿದ್ದೇನೆ. ಹಾಗಾದ್ರೆ ನಿಮ್ಮ ಪ್ರಕಾರ ಒಂದು ಗ್ರೆಡ್ಜ್ ಅಂದ್ರೆ ಮಂತ್ರಾಕ್ಷತೆನ ಹಂಚುವಂತ ಒಂದು ಅಧಿಕಾರ ನಮಗೆ ಸಿಕ್ಕಿಲ್ಲ. ಇನ್ನೊಂದು ಈ ರಸ್ತೆ ವಿವಾದ ತುಂಬಾ ವರ್ಷಗಳಿಂದ ನಡೀತಾ ಇದೆ. ರಸ್ತೆ ವಿವಾದ 3.5 ವರ್ಷದಿಂದ ನಡೀತಾ ಇದೆ. ನಮ್ಮನ್ನು ಎಲ್ಲ ಯಾವ ರೀತಿಯಲ್ಲಿ ಇದು ಬಂದ್ ಮಾಡಿದ್ದಾರೆ ಅಂದ್ರೆ ಯಾರು ಒಂದು ಸ್ವಲ್ಪ ಜಾಗ ಬಿಡದಾಗೆ ನಾವು ಹೋಗದಾಗೆ ನೀವು ಒಮ್ಮೆ ವಾಸ್ತವ ಬಂದು ನೋಡಿ. ನೀವು ನಮ್ಮ ಕಾರನ್ನು ತೆಗೆಯದಾಗೆ ಮಾಡಿದ್ದಾರೆ. ನಾವು ನೈಟ್ 12 ಗಂಟೆಗೆ ಆ ತಂತಿ ಬೇಲಿಯನ್ನು ತೆಗೆದು ಕಾರನ್ನು ಪಾಸ್ ಮಾಡಿದೆ. 2 ಮನೆ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ, ಅವರ ಕಾರ್ ಸಹ ಇತ್ತು. ನಾನೇ ವರ್ಗ ಜಾಗದಲ್ಲಿ ಅವನಿಗೆ ಜಾಗ ಬಿಟ್ಟಿದ್ದೇನೆ, ನಮ್ಮ ಅಂಗಳದಿಂದ ಅವನ ಕಾರ್ ಸಹ ತೆಗೆಯದಾಗೆ ಮಾಡಿದ್ದಾರೆ. ನೈಟ್ 12 ಗಂಟೆಗೆ ಓಪನ್ ಮಾಡುವಾಗ ಓಪನ್ ಮಾಡಿದೆ. ಓಪನ್ ಮಾಡುವಾಗ 1 ಗಂಟೆ ಆಗಿತ್ತು, 2 ಗಂಟೆ ಏನಾಗಿದೆ ಕಾರ್ ತೆಗೆಯುವಾಗ. ಅವ್ರು ಹೇಳಿದ್ದಾರೆ 3 ಮನೆಗೆ ನಾವು ದಾರಿ ಬಿಡುವುದಿಲ್ಲ. ಹಾಗಾದ್ರೆ ವರ್ಗ ಜಾಗದಲ್ಲಿ ಇಷ್ಟ ಎಲ್ಲ ವರ್ಗ ಜಾಗದಲ್ಲಿ ಬರ್ಲಿಲ್ವ? ಈಗ ನನ್ನ ವರ್ಗ ಜಾಗದಲ್ಲಿ ನಾನು ದಾರಿ ಬಿಡಿರಲಿಲ್ಲ. ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ವಾಸ್ತವ ಬಂದು ನೀವು ನೋಡಿ, ಹಾಗಾದ್ರೆ ನಿಮ್ಗೆ ಗೊತ್ತಿಲ್ಲ. ನನ್ನ ವರ್ಗದ ನಾನು ಬಿಡ್ತೇನೆ ಅಂತ ಹೇಳಿದ್ದೇನೆ, ಇವರು ನಮ್ಗೆ ಬಿಡುದಿಲ್ಲ. ಇಷ್ಟು ಅನ್ಯಾಯ ಮಾಡಿದ್ದಾರೆ. ಮತ್ತೆ ಎಂತ ಹಿಂದುತ್ವ ಅಂತ ನಾನು ಹೇಳುದು? ನಾನೇನು ಮುಸ್ಲಿಮ? ಪಿಡಿಒ ಎಲ್ಲ ಅವರ ಕೈಯಲ್ಲಿ ಕಾಲ್ ಮಾಡಿದ್ರು ಕೂಡ ನಾನು ಹೇಳಿದೆ ನಿನ್ನೆ ಕಾಲ್ ಮಾಡಿದ್ದೆ. 1 ವರ್ಷ ಮುಂಚೆ ಸಹ ನಾನು ಕಾಲ್ ಮಾಡಿದ್ದೇನೆ. ಬಿಜೆಪಿ ಇರುವುದಲ್ಲಿ ಅಶೋಕ್ ಕುಮಾರ್ ಗೊತ್ತಿಲ್ಲ.
ಮತ್ತು ಅವರೆಲ್ಲ ಒಂದಕ್ಕೆ ಅಧ್ಯಕ್ಷ ಸಹ ಅವರಿಗೆ ಅಧ್ಯಕ್ಷ ಎಂತ ಗೊತ್ತಿಲ್ಲ ಅವರು ಹೇಳಿದಾಗೆ ಹೌದು ಪುಷ್ಪ ಅವರಿದ್ದಾರೆ ಅವರ ಪರಿವಾರ ಈಗ ಗೊತ್ತಿಲ್ಲ ಅವರು ಎಂತ ಮಾಡುದು ನಾವು ನಮ್ಮನ್ನ ಆಚೆ ಕೂಡ ಹೋಗಿ ಈಗ ಇನ್ನು ನಮ್ಗೆ ಬದುಕಲಿಕ್ಕೆ ಕಷ್ಟ ಉಂಟು ನಮ್ಗೆ ಹೇಗೆ ಮಾಡಿದ್ರು ಇಲ್ಲಿ ನಮ್ಗೆ ಹೋಗ್ಬೇಕಾದ್ರೆ ಒಂದು ಆಂಬುಲೆನ್ಸ್ ಬರ್ಬೇಕಾದ್ರೆ ಎಂತ ಇಲ್ಲ ಅಲ್ಲಿ ತೋಡಿದೆ ನೋಡಿ ವಾಸ್ತವ ಬಂದು ನೋಡಿ ಅಲ್ಲಿ ತೋಡು ಎಲ್ಲ ಇದೆ. ನಮ್ಗೆ ಇನ್ನೂ ಸಹ ಜೀವ ಬೆದರಿಕೆ ಉಂಟು ಇವರಿಂದ. ನಾವು ಹೇಗೆ ಬದುಕುದಲ್ಲ ನೀವು ಇದು 2 ಸಲ ಆಯ್ತು. ಧನಂಜಯ ಕೇಶವ ಜಗದೀಶ ನಾವು ಇಲ್ಲದಾಗ ಸಹ ಅಮ್ಮನನ್ನು ಹಾಗೆ ಮಾಡಿದ್ದೇವೆ. ನಮ್ಮ ವರ್ಗ ಜಾಗದಿಂದ ಹೋಗಿ ಏಕೆ ನಾವು ಕಂಪ್ಲೇಂಟ್ ಕೊಡ್ತೇವೆ. ಆದ ಮೇಲೆ ಅರುಣ್ ಕುಮಾರ್ ಗೊತ್ತಿಲ್ಲ ಹೋಗುದು ಅಲ್ಲಿ ಸಂಧಾನ ಮಾಡುದು ಅವರನ್ನು ಹಾಗೆ ಹೀಗೆ ಅಂತ. ಅಂದ್ರೆ ಅವರನ್ನು ನಿಮ್ಮ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂತಲ್ಲ? ಹೌದು, ಕುಮ್ಮಕ್ಕು ನೀಡುದು ಅವರೇ ಮತ್ತೆ ನೀವು ಎರಡು ಕೂಡ ಒಂದೇ ಸಮುದಾಯ. ಒಂದೇ ಸಮುದಾಯ. ಮತ್ತೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವೆಲ್ಲ ಸೇರಿ ಒಂದಾಗ್ಬೇಕು. ನಾವು ಈಗ ಮುಂಚಿಂದ ನಾವು ಒಂದಾಗಿದ್ದೇವೆ. ಅದುವೇ ನಾವು ಹೇಳುದು. ನಾವು ಬಿಟ್ರೆ ನಾವು ಬಿಡ್ತೇವೆ ಅಂತ ಹೇಳಿದ್ದೇವೆ. ಅಲ್ಲಿಂದ ಭಟ್ರುಗಳು ಬಿಡುದಿಲ್ಲ. 2 ವರ್ಷ ಹೀಗೆ ಹೇಳುದು ಎಂತಂದ್ರೆ ನಾವು ಬಿಡ್ತೇವೆ, ಅವನ ಹತ್ರ ನಾವು ಸಂಧಾನ ಮಾಡಿ ನಾವು ತೆಗೆದು ಕೊಡ್ಬೇಕಂತೆ. ಭಟ್ರ ಅವರಿಗೆ ಗೋಪಾಲ್ ಭಟ್ರು ಅವರ ಹತ್ರ ಸಂಧಾನ ಮಾಡಿ ನಾವು ಅವರಿಗೆ ಇದು ಹಣ ಕೊಡ್ಬೇಕಂತೆ. ರೋಡಿಗೆ ಹಣ ಕೊಡ್ಬೇಕಂತೆ. ಬಡಾರಿಗೆ ಕೊಡ್ಬೇಕಾದದ್ದು ಅವರಿಗಲ್ವಾ? ಪ್ರತಿ ಮನೆಗೆ ಪಂಚಾಯತಿಯಿಂದ ಪ್ರತಿ ಮನೆಗೆ ರೋಡ್ ಉಂಟು. ಈಗ ಇನ್ನೊಂದು ರೋಡ್ ಆಗ್ಬೇಕಂತ ಪ್ರತಿ ಮನೆಗೆ ಉಂಟು ರೋಡ್. ಈ ಕಾಲದಾರಿ ಸ್ವಲ್ಪ ಹತ್ತಿರ ಆಗ್ತದೆ, ಸಂಪರ್ಕ ಹತ್ತಿರ ಆಗ್ತದೆ. ಅದು ಕೂಡ ಆದ್ರೆ ನಮ್ಗೆ ಕಂಪ್ಲೀಟ್ ಆದ್ರೆ ತೊಂದರೆ ಇಲ್ಲ. ನಾವು ಹೇಳಿದ್ದೇವೆ, ಭಟ್ರು ಸಹ ಹೇಳುದು ಹೇಗೆ ಗೊತ್ತುಂಟಾ, ಈ ಕಾಲುದಾರಿಯನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಅಂತ, ಮುಂದರಿಗೆ ಅಟ್ಯಾಚ್ ಮಾಡಿ ಅಂತ. ಅದು ಮುಂದರಿಗೆ ಸೇರುವಂತದ್ದು ಎಲ್ಲರಿಗೂ ಉಪಕಾರ ಆಗ್ತದೆ ನಮ್ಗೆ. ಈ 3 ಮನೆಯವರು ಅದು ಬಿಡುದಿಲ್ಲ. ಇವರ 3 ಮನೆಗೆ ಮಾತ್ರ ದಾರಿ ಅಂತ. ಆ ಕಾಲದಲ್ಲಿ ಬಿಡುದಿಲ್ಲ, ನಾವು ಬಿಡ್ತೇವೆ ಅಂತ ಹೇಳಿದೆ. ಈಗ ಅವ್ರು ಭಟ್ರು ಹೇಳುದು ಹೇಗೆ ಗೊತ್ತುಂಟಾ, ಈ ರೋಡ್ ಅನ್ನು ನಾನು ಇದಕ್ಕೆ ಜಾಗ ಬಿಡ್ತೇನೆ, ಜಾಗ ಬಿಟ್ಟು ನನಗೆ ಮುಂದಿರುಗಲಿಕ್ಕೆ ಅದನ್ನು ಟಚ್ ಮಾಡಿ ಅಂತ. ಅದು ಬಿಡುದಿಲ್ಲ. ಮತ್ತೊಂದು ರೋಡ್ ಸುತ್ತಾಗ್ತದ, ಅದೊಂದು ಸುತ್ತಾಗ್ತದೆ. ಅಲ್ಲ, ಅದಕ್ಕೆ ಇನ್ನೊಂದು ಟಚ್ ಹತ್ತಿರ ಆಗ್ತದೆ. ಅದು ಸ್ವಲ್ಪ ಡೌನ್ ಅಂತ ಅಷ್ಟೇ. ನೇಸರ ಕಂಪದಿಂದ ಬರ್ತದೆ. ಇದು ನೇಸರ ಕಂಪದಿಂದ ಬರ್ತದೆ. ಮತ್ತೆ ಕರಮನೆ ಕಟ್ಟೆಯಿಂದ ನಾಡಾಜೆ ಆಗಿ ಕೂಡ ಅದಕ್ಕೆ ಕರೆಕ್ಟ್ ಆಗ್ತದೆ. ಪುನಃ ಇನ್ನೊಂದು ಜಾಗ ಇದು ದಾರಿ. ಪ್ರತಿ ಮನೆಗೆ ಗ್ರಾಮದಿಂದ ರೋಡ್ ಉಂಟು. ಸರಿ ಆಯ್ತು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್
chetanabeautystudio@gmail.com. Web www.cblaunch.com.